ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ನಾವು ಹೆಲ್ಸ್ ಗೇಟಿಗೆ ಟ್ರೆಕ್ಕಿಂಗ್ ಹೋದದನ್ನು ತೋರಿಸಿದ್ದೆ. ಅದೇ ದಿನ ಮಧ್ಯಾಹ್ನ ಈಗ ನಾವು ಲಂಚಿಗೆ ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ. ಇಲ್ಲೇ ಹತ್ತಿರದಲ್ಲೇ ಇತ್ತು ಒಂದು ರೆಸ್ಟೋರೆಂಟ್ ನೈವಾಸದಲ್ಲಿ. ತುಂಬಾ ಜೋರು ಹಸುವಾಗ್ತಾ ಇದೆ. ಈಗ ರೆಸ್ಟೋರೆಂಟಿಗೆ ಒಳಗೆ ಹೋಗಿ ನೋಡ್ಬೇಕು ಏನು ಸಿಗ್ತದೆ ಅಂತ. ನಾವಿವಾಗ ಕಾರ್ಲಿಲೀಸ್ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ. ತುಂಬ ಹೊಟ್ಟೆ ಹಸಿತಾ ಉಂಟು. ಆಲ್ಮೋಸ್ಟ್ 2 ಆಗಿದ್ದು ಬಂತೀಗ. ಆಂಬಿಯನ್ಸ್ ಎಲ್ಲ ತುಂಬ ಒಳ್ಳೆದಿದೆ. ಎಲ್ಲ ಜಾಸ್ತಿ ಎಲ್ಲ ವುಡನಿಂದಲೆಲ್ಲ ಮಾಡಿದ್ದೀವಿ. ಅನುಷಾ ತುಷಾರ್ ವ್ಲಾಗ್ಸ್ ಏನು ಮುದ್ದೆ? ಮತ್ತೇನಿಲ್ಲ, ಜೋರು ಹಸುವಾಗ್ತಾ ಉಂಟು. ಹೊಟ್ಟೆಯಲ್ಲಿ ಹುಳಕ್ಕೆ ಹೋಗ್ತಾ ಉಂಟು ಊಟ. ಕನ್ನಡದಲ್ಲಿ 2-3 ಬೈದು ನೀವು ಬೇಗ ಬರ್ತಾನೆ. ಅವ್ರಿಗೆ ಅರ್ಥ ಆಗುದು, ಅದಕ್ಕೆ ಬೇಗ ಬರ್ತಾನೆ, ಲೇಟ್ ಕೊಡು. ಚಿಕನ್ ಬ್ರೆಸ್ಟ್ ವಿತ್ ಸಮ್ ಚಿಪ್ಸ್ ಆ್ಯಂಡ್ ಸಾಲೆಡ್. ಗೊತ್ತು, ನಂಗೆ ಸ್ವಲ್ಪ ಕೊಡೋದಿಲ್ಲ ನಿನಗೆ? ನಾನು ಕೊಡೋದಿಲ್ಲ. ಇವಾಗ ತಾನೇ ಊಟ ಮುಗಿಸಿ ಈಗ ಒಂದು ಬೋಟ್ ರೈಡಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದೇವೆ. ಮೋಸ್ಟ್ಲಿ 1 ಗಂಟೆದೇನೆ ಇರಬೇಕು. ಇಷ್ಟು ಟಯರ್ಡ್ ಆಗಿದೆ ಅಂದರೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಕಾಲು ಮುಂದೆ ಹೋಗ್ತಾ ಇಲ್ಲ. ಬೋಟ್ ರೈಡಿಂಗ್ ಇದು ಟಿಕೆಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬೋಟ್ ರೈಡಿಂಗ್ ಮಾಡುವಾಗ ಹಿಪ್ಪೋ ಸುಮಾರು ಬರ್ಡ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದಂತೆ. ನೋಡುವ ನಮ್ಗೆ ಏನು ಸಿಗುತ್ತೆ ಅಂತ. ಈಗ ನಾವು ಬೋಟ್ ರೈಡಿಗೆ ಹೋಗ್ತಾ ಇದ್ದೇವೆ. ಬೋಟ್ ರೈಡ್ಗಿಂತ ಮೊದಲು ನಾನು ನಿಮಗೆ ಅನುಷಾನ ಸ್ಪೆಷಲ್ ಗಾಗಲ್ಸ್ ಅಂತ ತೋರಿಸ್ತೇನೆ. ಇಲ್ಲಿ ನೋಡಿ. ಆಯ್ತು, ಹಾಗೆ ಇಟ್ಕೋ. ಒಂದು ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ ಹಾಕೊಳ್ಳಿಕ್ಕೆ. ಚಲೋ ಮಾಡಿ. ನಮಗೀಗ 2 ಹಿಪ್ಪೋ ತೋರಿಸ್ತಾ ಇದೆ. ನಾವಲ್ಲಿ ಹೋಗ್ತಾ ಇದ್ದೇವೆ. ಸ್ವಲ್ಪ ಹೆದರಿಕೆ ಸಹ ಉಂಟು.
ಬೋಟ್ ರೈಡಿಂಗ್ ಕೂಡ ಆಗಿ ಈಗ ಬಂದದ್ದು ನಾವು. ಹಿಪ್ಪೋ ಕೂಡ ಸುಮಾರು ಸಿಕ್ಕಿದ್ದು ನೋಡಲಿಕ್ಕೆ, ಆದರೆ ಫುಲ್ ಅದು ಹೊರಗೆ ಬಂದಿರಲಿಲ್ಲ, ಬರೀ ಅದರ ತಲೆ ಮಾತ್ರ ತೋರ್ತಾ ಇದ್ದಿದ್ದು. ಬಟ್ ಅಡ್ಡಿಲ್ಲ, ತುಂಬ ಹತ್ತಿರ ಹೋಗಲಿಕ್ಕೆ ಸಹ ಆಗೋದಿಲ್ಲ, ಸ್ವಲ್ಪ ಹೆದರಿಕೆ ಆಗ್ತದೆ. ಮತ್ತು ಹತ್ತಿರ ಕರ್ಕೊಂಡು ಹೋಗೋದು ಸಹ ಇಲ್ಲ ಅವರು. ಅದು ಸುಮಾರು ಪಕ್ಷಿಗಳು ಕೂಡ ಸಿಕ್ಕಿತ್ತು ನೋಡಲಿಕ್ಕೆ. ಇಲ್ಲಿ 10,000 ಜಾತಿಯದ್ದು ಪಕ್ಷಿಗಳೇನೇ ಇದೆ ಅಂತೆ. ಬಟ್ ನಮಗೆ ಹಾಗೆ ಎಲ್ಲ ಸಿಗಲಿಲ್ಲ, ಯಾಕಂದ್ರೆ ನಾವೀಗ ಹೋದದ್ದು ಸ್ವಲ್ಪ ಬಿಸಿಲಿದ್ದಿತ್ತು. ಬೆಳಿಗ್ಗೆ ಅಥವಾ ಸಾಯಂಕಾಲ ಬಂದರೆ ಇನ್ನೂ ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಗ್ತಿತ್ತು. ಬಟ್ ಅಡ್ಡಿಲ್ಲ ಹಾಗೆ. ಇವತ್ತು ನಮ್ಮದು ಹೆಲ್ಸ್ ಗೇಟಿದ್ದು ಹೈಕಿಂಗ್ ಮತ್ತು ಬೋಟ್ ರೈಡಿಂಗ್ ಎರಡೂ ಒಳ್ಳೆಯದಾಯ್ತು ನಮಗೆ. ಇಲ್ಲಿ ಒಂದು ಡೇ ಹಾಲ್ಟ್ ಮಾಡೋದಾದರೆ ಮಾಡ್ಬೋದಂತೆ, ಟೆಂಟ್ ಎಲ್ಲ ಹಾಕಿ ರಾತ್ರಿ ನಿಲ್ಲೋದಾದರೆ ನಿಲ್ಬೋದು. ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾನು ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಹಾಗೆ ನಾನು ನಿಮಗೆ ನನ್ನ ಈ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ಬ್ಲಾಗ್ಸ್. ಬಾಯ್.